ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಬೇಕ್ ಸ್ಟುಡಿಯೋ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಇವತ್ತು 2 ರುಚಿಕರವಾದ ಅಡುಗೆ ಮಾಡ್ಕೊಡೋದಕ್ಕೆ ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡೋಣ. ವೆಲ್ಕಮ್ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? ಧನ್ಯಲತಾ. ಧನ್ಯಲತಾ. ಎಲ್ಲಿಂದ ಬರ್ತಿದ್ದೀರಾ? ಮ್ಯಾಂಗ್ಳೂರ್. ಸೊ ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಟೀಚರ್ ಆಗಿದ್ದೀರಾ? ಸೊ ನಂಗಂತೂ ಜೋರು ಮಾಡೋದಿಲ್ಲಲ್ಲ. ಎಸ್, ಓಕೆ. ಸೊ ಏನು ಡಿಶ್ ಮಾಡ್ಕೊಡ್ತೀರಿ ಇವತ್ತು? ಅದು ಮ್ಯಾಗಿ ಆಮ್ಲೆಟ್ ಅಂತ ಮಾಡ್ತಿದ್ದೆ. ಮ್ಯಾಗಿ ಆಮ್ಲೆಟ್. ಎಸ್, ಹೇಗೆ ಶುರು ಮಾಡೋದು? ಒಂದು ಬೌಲ್ನಲ್ಲಿ 2 ಎಗ್ಸ್. ಮ್ಯಾಗಿ ಆಮ್ಲೆಟ್. ಎಸ್, ಮಕ್ಕಳಿಗಂತೂ ಮ್ಯಾಗಿ ಅಂದರೆ ತುಂಬಾ ಫೇವ್ರೇಟ್ ಮಕ್ಕಳದಲ್ವಾ. ಸೊ ಈಗ ಎಗ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀರಾ? ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಓಕೆ. ಸ್ವಲ್ಪ ಕಾಯಿ ಮೆಣಸು. ಓಕೆ. ಸೊ ನೀವೇ ಕಲ್ತ್ಕೊಂಡ್ರೆ ಅಥವಾ ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ಮಾಡ್ಕೊಂಡಿದ್ದ? ನಾನೇ ಕಲ್ತ್ಕೊಂಡದಂತ ಹೇಳುದಿಲ್ಲ, ನಾನೊಂದು ಟಿವಿ ಚಾನಲಲ್ಲಿ ನೀವು ಕೂಡ ನೋಡಿ ಕಲ್ತಿದ್ರಿ? ಓಕೆ. ಆಮೇಲೆ ಸ್ವಲ್ಪ ಆನಿಯನ್ ಹಾಕೊಂಡ್ರ. ಸೊ ಎಷ್ಟು ಆನಿಯನ್ ಯೂಸ್ ಮಾಡ್ತೀವಿ? ಸೊ ಇದು ಒಂದು ಈಗ 2 ಎಗ್ಸ್ ಆದರೆ ಒಂದು ಹಾಫ್ ಆನಿಯನ್ ಸಾಕು. ಹಾಫ್ ಆನಿಯನ್ ಬೇಕಿದೆ. ಅದು ಆನಿಯನ್ ತುಂಬ ಇಷ್ಟಪಡೋರು ತುಂಬ ಹಾಕೊಳ್ಬೋದು, ಏನು ಅದ್ರಲ್ಲಿ ತೊಂದರೆ ಇಲ್ಲ. ಮತ್ತು ಸ್ವಲ್ಪ ಟೊಮ್ಯಾಟೊ ಹಾಕೊಳ್ಳೋಣ. ಇದು ಕೂಡ ಅಷ್ಟೇ? ಇದು ಸಹ ಹಾಫ್ ಟೊಮ್ಯಾಟೊ ಸಾಕು. ನಾನು 1 ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿದ್ದೇನೆ. ಅದರಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಸಾಕು. ಸ್ವಲ್ಪ ಯೆಲ್ಲೋ ಪೌಡರ್, ಟರ್ಮರಿಕ್, ಸ್ವಲ್ಪ ಮೆಣಸಿನ ಹುಡಿ. ಓಕೆ. ಸೊ ಎಷ್ಟು ಟೇಸ್ಟ್ ಬೇಕು ಅಷ್ಟು ಯೂಸ್ ಮಾಡ್ಕೋತೀವಿ. ಖಾರ ಬೇಕಿದ್ದವರು ತುಂಬ ಖಾರ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಹಾಕ್ತಿದ್ದೆ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ ನಾನು, ಒಂದು ಇಷ್ಟೇ. ಓಕೆ. ಚಿಟಿಕೆ ಅಷ್ಟು ಯೂಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಒಂದು ಚೂರು ಗರಂ ಮಸಾಲೆ ಪೌಡರ್, ಟೇಸ್ಟಿಗೆ ಬೇಕಾದಷ್ಟು. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್. ಇದಂತೂ ಜಾಸ್ತಿನೇ ಫ್ಲೇವರ್ ಕೊಡುತ್ತೆ ಸ್ಪ್ರಿಂಗ್ ಆನಿಯನ್. ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸುರಿಗೆ ಸ್ವಲ್ಪ ಯೂಸ್ ಮಾಡ್ತೇನೆ ಇದಕ್ಕೆ ಹಾಕಲಿಕ್ಕೆ. ಮತ್ತು ಎಂಡಿಗೆ ಗಾರ್ನಿಶಿಗೆ ಸ್ವಲ್ಪ. ಓಕೆ. ನಾನು ಬೀಟ್ ಮಾಡಿಕೊಂಡು ಈಗ ನೀವು ಒಂದು ಬಾಣಲಿ ಇಟ್ಕೊಳ್ಳಿ. ಸೊ ಮಸಾಲಾಸ್ ಎಲ್ಲ ಮಿಕ್ಸ್ ಆಗೋಬೇಕಾ? ಹಾಗೆ ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು. ಇದನ್ನೀಗ ಇನ್ನೊಂದು ಹಾಫ್ ಗ್ಲಾಸ್ನಷ್ಟು ನೀರು. ಮ್ಯಾಗಿ ಪ್ರಿಪೇರ್ ಮಾಡಲಿಕ್ಕೆ ಸಣ್ಣ. ಈಗ ನಾನು ಸ್ವಲ್ಪ ಕ್ವಾಂಟಿಟಿ ಸಾಕು, ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ದೆ ನಾನು. ಬಿಸಿಯಾಗಿ ಇದರಲ್ಲಿ ಮ್ಯಾಗಿಯಲ್ಲಿ ಆ ಟೇಸ್ಟ್ ಮೇಕರ್ ಬರ್ತದೆ, ಅದನ್ನು ನಾವು ಹಾಕೊಳ್ಳೋಣ ಸರಿಗೆ. ಸೊ ಇದು ಒಂಥರ ಮ್ಯಾಗಿ ಮಾಡೋ ಥರನೇ? ಇದು ಮ್ಯಾಗಿ ಮಾಡುವ ಥರನೇ. ಸೊ ಹೇಗೆ ಅನಿಸಿದೆ ಎಲ್ಲ ಸ್ಕೂಲ್ ಲೈಫ್ ಎಲ್ಲ, ಟೀಚಿಂಗ್ ಲೈಫ್ ಖುಷಿಯಾಗಿಯೇ ಟೀಚಿಂಗ್ ಲೈಫನ್ನು ಅಂತ ಹೇಳ್ಕೊಂಡು. ಯಾಕೆಂದರೆ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಸಾಧಾರಣ ನನ್ನ ಅಮ್ಮನಿಂದ ಹಿಡಿದು ನನ್ನ ಸಿಸ್ಟರ್ಸ್ ಎಲ್ಲ ಟೀಚರ್ಸ್. ಇದು ಮ್ಯಾಗಿ ಮಾಡೋ ಹಾಗೆ ನಾವು ಮ್ಯಾಗಿಯನ್ನು ಕಟ್ ಮಾಡಿಕೊಂಡು
ಕುದಿ ಬರುವ ಚೂರು ನೀರು ಹಾಕ್ಕೊಳ್ಳಿ ಸಾಕು. ಸೊ ಇದು ಒಂಥರ ನಾರ್ಮಲ್ ಮ್ಯಾಗಿ ಮಾಡೋ ಥರನೇ ಇದು ಮಾಡ್ತಿದ್ದೀರಾ? ನಾರ್ಮಲ್ ಮ್ಯಾಗಿ ಮಾಡೋ ಹಾಗೇನೆ ಮಾಡಿಕೊಳ್ಳು. ನಾರ್ಮಲ್ ಮ್ಯಾಗಿ ಮಾಡುವಾಗ ನಾವು ಸರಿ ಬೇಯುವಷ್ಟು ಇದು ಸ್ವಲ್ಪ ಬೆಂದ್ರೆ ಸಾಕು. ಸ್ವಲ್ಪ ಬೆಂದ್ರೆ ಸಾಕು. ಈಗ ಇದನ್ನ ನೀರು ಅದಕ್ಕೆ ನಾನು ಸ್ವಲ್ಪ ಅರ್ಧದಷ್ಟು ಸ್ವಲ್ಪ ನೀರು ಹಾಕೊಂಡದ್ದು, ಇಲ್ಲದ್ರೆ ಒಂದು ಗ್ಲಾಸ್ ಸೊ ಎಲ್ಲ ಎಬ್ಸಾರ್ಬ್ ಆಗೋಬೇಕು ತನಕ ಮಾತ್ರ. ಇದು ಫುಲ್ ಕುಕ್ ಆಗ್ಲಿಕ್ಕಿಲ್ಲ, 3/4 ನಷ್ಟು ಕುಕ್ ಆದ್ರೆ ಸಾಕು. ಯಾಕೆಂದ್ರೆ ಇನ್ನು ಇದನ್ನ ಆಮ್ಲೆಟ್ ಮಾಡುವಾಗ ಇದರಲ್ಲಿ ಅದು ಫುಲ್ ಕುಕ್ ಆಗ್ತದೆ. ಇದಕ್ಕೆ ಸಾಕು, ಇದಾಗಿದೆ. ಇದನ್ನ ನಾವು ಕೆಳಗೆ ತೆಗೆದು ಸೊ ಆಫ್ ಮಾಡ್ಲಾ? ಆಫ್ ಮಾಡಿ ಇನ್ನೊಂದರಲ್ಲಿ ಇನ್ನು ತವಾ ಇಟ್ಟುಕೊಳ್ಳೋಣ. ಬೇಕಿದ್ರೆ ಆಚೆ ಶಿಫ್ಟ್ ಮಾಡಿ. ಇದಾಗ್ತಾ ಇರುವಾಗಲೇ ಆಚೆ ಸೈಡ್ನಲ್ಲಿ ಕಾವಲ್ಲಿ ಇಟ್ಟುಕೊಂಡು ಸಿಮ್ಮಲ್ಲಿ ಇಟ್ಟುಕೊಂಡು ಮತ್ತೆ ದೊಡ್ಡದ ಹಾಗೂ ಮಾಡಿದ್ರು ಆಗ್ತದೆ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ. ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೀವಿ, ಕೊಲೆಸ್ಟ್ರಾಲ್ ಫ್ರೀ ಹಾಗೂ ಹೆಲ್ತಿ. ಈಗ ನಾವು ಆಗಲೇ ತಯಾರು ಮಾಡಿಟ್ಟುಕೊಂಡಂತಹ ಎಗ್ಗಿನ ಇದನ್ನು ಹಾಕೊಳ್ಳೋದು. ಅದರ ಮೇಲೆ ಸ್ಪ್ರೆಡ್ ಮಾಡೋದು. ಇಟ್ಕೊಳ್ಳಿ. ಪುನಃ ಸೊ ಬೈಂಡ್ ಮಾಡ್ತಿದ್ದೀರಾ ಮ್ಯಾಗಿಯನ್ನು? ಪುನಃ ಅದರ ಮೇಲೆ ಇದನ್ನು ಹಾಕೊಳ್ಳೋದು. ಅಗೇನ್ ಮ್ಯಾಗಿ, ರಿಮೈನಿಂಗ್ ಮ್ಯಾಗಿಯನ್ನು ಹಾಕೊಳ್ಳೋಣ. ಸೊ ಮ್ಯಾಗಿಯನ್ನು ಎಗ್ಗಲ್ಲಿ ಕೋಟ್ ಮಾಡ್ದಂಗೆ ಆಯ್ತಲ್ಲ? ಅದು ಒಂದು ನಮ್ಮನೆ ಒಂಥರ ಪಿಜ್ಜಾದ ಹಾಗೆ ಆಗ್ತದೆ. ಹೌದು. ರೌಂಡ್ ಶೇಪಲ್ಲಿ ಮಾಡಿದರೆ ಪಿಜ್ಜಾ ಮುಚ್ಚಿಕೊಳ್ಳೋಣ. ಸೊ ಇದು ಸಿಮ್ಮಲ್ಲಿ ಇಡ್ಬೋದಾ ಅಥವಾ ಎಷ್ಟು ಮಿನಿಟ್ಸ್ ಬೇಕಾಗುತ್ತೆ? ಇಮಿಡಿಯೇಟ್ ಹೇಗೆ ಆಮ್ಲೆಟ್ ಮಾಡ್ತೇವೆ ಹಾಗೇನೆ. ಸೊ ಆಮ್ಲೆಟ್ ಹಾಗೂ ಮ್ಯಾಗಿ ಕಾಪಿ ಅಂತ ಹೇಳ್ಬೋದು, ಈಸಿಯರ್ ಆಗಿ. ಎಸ್, ಆದಷ್ಟು ಸೊ ಮನೆಯಲ್ಲಿರುವಾಗ ಸೊ ಪಿಜ್ಜಾ ತಿನ್ಬೇಕು ಅಂತಂದ್ರೆ ಈ ತರಾನು ಮಾಡಿ ತಿನ್ಬೋದು. ಇದಕ್ಕೆ ಈಗ ಮೇಲಿಂದ ನಾವು ಸ್ವಲ್ಪ ಚೀಸ್ ಅನ್ನು ಕಟ್ ಮಾಡಿಕೊಂಡು ತುರ್ದು ಮೇಲೆ ಹಾಕಿದ್ರೆ ಇನ್ನೂ ಸಹ ಚೆನ್ನಾಗಿರುತ್ತೆ. ಕೆಲವರು ಚೀಸ್ ಇಷ್ಟಪಡೋದಿಲ್ಲ, ಚೀಸ್ ಇಷ್ಟಪಡುವವರು ಚೀಸ್ ಕೂಡ ಹಾಕೋಬಹುದು, ಒಳ್ಳೇದಾಗ್ತದೆ. ಚೀಸ್ ಹಾಕಿದ್ರೆ ಇನ್ನೂ ಸಹ ಟೇಸ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ತಿರುಗಿಸಿ ಹಾಕೊಳ್ಳೋಣ. ಸೊ ರೋಸ್ಟ್ ಆಗಿ ತಿನ್ಬೇಕು ಅಂತ ಅಂದವರಿಗೆ ಸೊ ರೋಸ್ಟ್ ಕೂಡ ಮಾಡ್ಕೊಂಡು ತಿನ್ಬೋದಲ್ವಾ? ರೋಸ್ಟ್ ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ಇಮಿಡಿಯೇಟ್ ಆಗುವಂಥದ್ದು. ಏನು ಒಂದು ಮ್ಯಾಗಿ ಮತ್ತೆ 2 ಎಗ್ ಇದ್ರೆ ಸಾಕು. ಸೊ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ತಿನ್ಬೋದಲ್ಲ, ಫ್ರೆಂಡ್ಸ್ ಯಾರಾದ್ರೂ ಮನ್ ಕಡೆ ಬಂದ್ರೆ. ಬಿಸಿ ಬಿಸಿಯಾದ ಮ್ಯಾಗಿ ಆಮ್ಲೆಟ್ ತಿನ್ನಲು ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಟೇಸ್ಟ್ ನೋಡೋಕ್ಕಂತೂ ನಾನಂತೂ ಫುಲ್ ರೆಡಿ ಆಗಿದ್ದೀನಿ. ಸೊ ಟೇಸ್ಟ್ ನೋಡೋಣವಾ? ಎಸ್, ನೀವು ಟೇಸ್ಟ್ ಮಾಡಬೇಕು. ತುಂಬಾ ಚೆನ್ನಾಗಿದೆ. ಎಗ್ ವಿತ್ ಮ್ಯಾಗಿ ಅಂತ ಸೂಪರ್, ತುಂಬ ಚೆನ್ನಾಗಿದೆ. ಸೊ ಟೇಸ್ಟಿ ಕೂಡ ಇದೆ. ಸೊ ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಹಾಕಿದ್ದೀರಲ್ವ, ಅದು ತುಂಬ ಟೇಸ್ಟ್ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿಯಾಗಿರುವಂಥ ಎಗ್ ಮ್ಯಾಗಿ ನಂಗಂತೂ ಹೇಳ್ಕೊಟ್ರು ಹೇಗೆ ಮಾಡೋದು ಅಂತ. ಸೊ ನೀವು ಕಲ್ತ್ಕೋಬೇಕು ಅಂತ ಆದರೆ ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮ್ಯಾಗಿ ಆಮ್ಲೆಟ್ ತಯಾರಿಸುವ ವಿಧಾನ. ಮೊದಲು ಮೊಟ್ಟೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ಈರುಳ್ಳಿ, ಟೊಮ್ಯಾಟೊ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಮೆಣಸಿನ ಪುಡಿ, ಕರಿಮೆಣಸು ಪುಡಿ, ಗರಂ ಮಸಾಲ ಪುಡಿ, ಈರುಳ್ಳಿ ದಂಟು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಡಿ. ಇನ್ನೊಂದೆಡೆ ಸ್ವಲ್ಪ ನೀರನ್ನು ಹಾಕಿ ಮ್ಯಾಗಿ ಮಸಾಲ ಹಾಗೂ ನೂಡಲ್ಸ್ ಹಾಕಿ ಬೇಯಿಸಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಆಮ್ಲೆಟ್ ಹೊಯ್ದು ಮೇಲಿನಿಂದ ತಯಾರಿಸಿದ ನೂಡಲ್ಸನ್ನು ಹರಡಿ, ಮತ್ತೆ ಮೇಲಿನಿಂದ ಆಮ್ಲೆಟ್ ಹೊಯ್ದು ಮತ್ತೊಮ್ಮೆ ನೂಡಲ್ಸ್ ಹರಡಿ ಎರಡೂ ಕಡೆ ಕಾಯಿಸಿ. ಈಗ ಬಿಸಿ ಬಿಸಿ ಮ್ಯಾಗಿ ಆಮ್ಲೆಟ್ ಸವಿಯಲು ಸಿದ್ಧ. ಸೊ ಟೇಸ್ಟಿ ಆಗಿದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬರುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಬ್ರೇಕ್ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ನಿತ್ಯ ಫುಡ್ ಪ್ರಾಡಕ್ಟ್ಸ್, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ಪೀಕ್ ಸ್ಟುಡಿಯೋ. ಒಂದಂತೂ ರುಚಿಕರವಾದಂತಹ ಎಗ್ ಆಮ್ಲೆಟ್ ತಿಂದ ಆಯಿತು. ಸೊ ನೆಕ್ಸ್ಟ್ ಏನು ಡಿಶ್ ಪ್ರಿಪೇರ್ ಮಾಡ್ತಾರೆ ಅಂತ ಕೇಳ್ಕೊಂಡು ಬರುವ. ಎಸ್ ಮ್ಯಾಮ್, ಏನು ಮಾಡ್ಕೊಡ್ತಿದ್ರಿ ಈಗ ಇನ್ಸ್ಟೆಂಟ್ ನೂಡಲ್ ಪಕೋಡ ಪಕೋಡ. ಸೊ ಇನ್ಸ್ಟೆಂಟ್ ನೂಡಲ್ ಪಕೋಡ. ಆಗ ಆಮ್ಲೆಟ್, ಈಗ ಪಕೋಡ ಮಾಡ್ತಿದ್ದೀರಾ. ಹೇಗೆ ಶುರು ಮಾಡೋದು? ಈಗ ಮೊದಲು ನಾವು ಆಗದ ಹಾಗೆ ಒಂದು ಮ್ಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಸಾಕು. ನೀರು ಕುದಿಯುವಷ್ಟರಲ್ಲಿ ನಾವು ಇದು ಕ್ಯಾಬೇಜ್, ಸಣ್ಣಗೆ ಹೆಚ್ಚಿದ್ದ ಕ್ಯಾಬೇಜ್. ಸೊ ಎಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀರಿ? ಸೊ ಅಷ್ಟೇ ಕ್ವಾಂಟಿಟಿ ಇದು ಕೂಡ ಯೂಸ್ ಮಾಡ್ತಿದ್ದೀರಿ. ಅರ್ಧ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ. ಇದು ಸ್ವಲ್ಪ ಚಂದ ಚಾಪ್ ಮಾಡಿಕೊಂಡ್ರೆ ಒಳ್ಳೆಯದು ಪಕೋಡ. ಸಣ್ಣಗೆ ಚಾಪ್ ಮಾಡ್ಕೋಬೇಕು. ಇದು ಕ್ಯಾರೆಟ್ ಸ್ವಲ್ಪ, ಇದೊಂದು ಸಣ್ಣ ಒಂದು ಕ್ಯಾರೆಟ್ ಹಾಕೊಂಡಿದ್ದೇನೆ ನಾನು. ಸ್ಪ್ರಿಂಗ್ ಆನಿಯನ್ಸ್, ಕಾಯಿ ಮೆಣಸು. ಸೊ 1 ಸ್ಪೂನ್ ಅಷ್ಟು ಯೂಸ್ ಮಾಡ್ತಿದ್ದೀರಿ. ಸೊ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಣ್ಣದಿಟ್ಕೊಳ್ಳೋಣ. ಸ್ವಲ್ಪ ಮೆಣಸಿನ ಹುಡಿ. ಇದು ಹೆಚ್ಚು ಖಾರ ಬೇಕಿದ್ದವ್ರು ಖಾರ ಹಾಕೊಳ್ಬೋದು. ಸೊ ಚಿಲ್ಲಿ ಯೂಸ್ ಮಾಡ್ತಿದ್ರೆ ಅದರೊಟ್ಟಿಗೆ ಚಿಲ್ಲಿ ಪೌಡರ್ ಕೂಡ ಹಾಕೊಂಡಿದ್ದೀವಿ. ಸ್ವಲ್ಪ ಹಳದಿ ಪೌಡರ್ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ ಮೇಲೆ ಉಪ್ಪು ಹಾಕೊಳ್ಳೋಣ. ಇಲ್ಲಿ ನೀರು ಕುದ್ದಿದೆ ಅಲ್ಲ, ನಾವು ಈ ಮ್ಯಾಗಿ ಮಸಾಲ ಉಂಟಲ್ಲ ಅದು ಹಾಕೋಣ. ಸೊ ಬೇರೆ ಪಕೋಡಸ್ ಕೇಳಿದ್ದೇನೆ, ಆಲೂ ಪಕೋಡ ಮಾಡ್ತಾರೆ, ಸೊ ವೆಜ್ ಪಕೋಡ. ಸೊ ಫಸ್ಟ್ ಟೈಮ್ ಸೊ ನ್ಯೂಡಲ್ಸ್ ಯೂಸ್ ಮಾಡಿ ಪಕೋಡ ಮಾಡ್ತಿದ್ದೀರಾ. ಸೊ ನೀವೇ ಕಲ್ತ್ಕೊಂಡ್ರಾ? ಇಲ್ಲಪ್ಪ, ಇದನ್ನು ನಾನು ಒಂದು ಓಕೆ. ಸೊ ನೋಡಿ ಕಲ್ತ್ಕೊಂಡೆ. ಇನ್ನು ಸ್ವಲ್ಪ ಜಾಸ್ತಿ ಕೊಡೋಣ. ಇದು ಹಾಗೆ ಫುಲ್ ಕುಕ್ ಆಗಬೇಕಂತಿಲ್ಲ, ಹಾಫ್ ಬಾಯ್ಲ್. ಯಾಕೆ ಹೇಳಿದರೆ ಇದನ್ನ ನಾವೇನು ಫ್ರೈ ಮಾಡ್ತಾ ಇದ್ದೇವಲ್ಲ, ಅದರಿಂದಾಗಿ ಸೊ ಜಾಸ್ತಿ ಏನು ಕುಕ್ ಆಗೋದು ಬೇಡ, ಹಾಗೆ ಆಗಲಿ. ಇಲ್ಲಿಗ ನಾವು ಎಲ್ಲ ವೆಜಿಟೇಬಲ್ಸ್ ಇದೆಲ್ಲ ಹಾಕ್ಕೊಂಡಿದ್ದೇವೆ. ಈಗ ಇದಕ್ಕೆ ನಾವಿನ್ನು ಕಡಲೆ ಹುಡಿ ಹಾಕೊಳ್ಳೋಣ. ಒಂದು ನಾನು ಇದರಲ್ಲಿ 3/4 ಬೌಲ್ನಷ್ಟು ಕಡಲೆ ಹುಡಿ ತಗೊಂಡಿದ್ದೇನೆ. ಸೊ ಎಷ್ಟು ವೆಜಿಟೇಬಲ್ಸ್ ಯೂಸ್ ಮಾಡ್ತೀರಾ? ಸೊ ಅದೆಲ್ಲ ಬೈಂಡ್ ಆಗುವಷ್ಟು ಕಡಲೆ ಹುಡಿ. ಮತ್ತು ಸ್ವಲ್ಪ ಅಕ್ಕಿ ಹುಡಿ ಸಹ ತಗೊಂಡು
ಇಟ್ಕೊಂಡಿದ್ದೇನೆ. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀರಾ? ಯಾಕಂದ್ರೆ ಬೈಂಡ್ ಆಗ್ಲಿಕ್ಕೆ ಈವನ್ ಅಕ್ಕಿ ಹುಡಿ ಸಹ ಅದು ಮತ್ತೆ ಕ್ರಿಸ್ಪಿ ಆಗ್ತದೆ. ಇದು ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳೋಣ. ಅದು 1 ಚಮಚದಷ್ಟು ತೆಗೆದುಕೊಂಡಿದ್ದೇನೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ಇದನ್ನು ಹೀಗೆ ತಿರುಗಿಸ್ಕೊಂಡು ಮತ್ತೆ ನೀರು ಹಾಕೊಳ್ಳೋದು. ಯಾಕಂದ್ರೆ ಇದನ್ನು ಹಾಕೊಂಡ ಮೇಲೆ ಎಷ್ಟು ನೀರು ಬೇಕು, ಸೊ ಇದು ಕೂಡ ಅದಕ್ಕೆ ಹಾಕ್ತಿದ್ದೀರಾ? ಮಾಡ್ತಿದ್ದೀವಿ. ಸ್ವಲ್ಪ ನೀರು ಕೊಡಿ. ಈಗ ನೀವು ಒಂದು ಬಾಣೆಯಲ್ಲಿ ಎಣ್ಣೆ ಫ್ರೈ ಮಾಡೋದಲ್ಲ, ಇದು ಎಣ್ಣೆ ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೆಲ್ದಿ ಆ್ಯಂಡ್ ಎನರ್ಜೆಟಿಕ್ ಎಷ್ಟು ಹಾಕಬೇಕು? ಎಣ್ಣೆ ಕೂಡ ಕಾದಿದೆ. ಈಗ ಎಣ್ಣೆ ಕಾದಿದೆ. ಈಗ ಇದನ್ನು ಹೀಗೆ ಸೊ ರೌಂಡ್ ಪಕೋಡ ಮಾಡ್ತೇವೆ. ಹೌದು, ಹೀಗೆ ಹಾಗೆ ಸ್ವಲ್ಪ ಚಟ್ಟೆ ಮಾಡ್ಕೊಳ್ಳೋಣ, ಯಾಕಂದ್ರೆ ಚೆನ್ನಾಗಿ ಬೇಯ್ತದೆ. ಸೊ ವೆಜಿಟೇಬಲ್ಸ್ ಇರೋ ಕಾರಣ ಚೆನ್ನಾಗಿ ಬೇಯಬೇಕು ಅಂತ ಸೊ ಚಟ್ಟೆ ಮಾಡ್ತಿದ್ದೀರಾ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಬದಲು ಯೂಸ್ ಮಾಡ್ಬೋದಾ? ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಎಸ್ ಆನಿಯನ್ ಪಕೋಡ ಮಾಡ್ತಾರೆ. ಸೊ ಅದೇ ಥರ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವೆಜಿಟೇಬಲ್ಸ್ ಮತ್ತು ಇನ್ಸ್ಟೆಂಟ್ ನೂಡಲ್ ಯೂಸ್ ಮಾಡಿ ಮಾಡ್ತಿದ್ರೆ ಸ್ಪೆಷಲ್ ಆಗಿದೆ, ಡಿಫ್ರೆಂಟ್. ಇದರಲ್ಲಿ ಎಲ್ಲ ಥರದ ವೆಜಿಟೇಬಲ್ಸ್ ಉಂಟು. ಎಸ್, ವೆಜಿಟೇಬಲ್ಸ್. ಕೆಲವರಿಗೆ ವೆಜಿಟೇಬಲ್ಸ್ ಇಷ್ಟಪಡದ ಕೆಲವು ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬೋದು. ಎಸ್, ಅದೇ ಹೇಳಿ. ಈಸಿಯೂ ಉಂಟು. ಎಸ್, ಈಸಿ ಇದೆ. ಮತ್ತೆ ಅದು ಮಕ್ಕಳು ವೆಜಿಟೇಬಲ್ಸ್ ತಿನ್ನೋದಿಲ್ಲ ಅಂತ ಹೇಳಿದೆ. ಸೊ ಇದರಲ್ಲಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ, ಗ್ರೀನ್, ಆರೆಂಜ್ ಅಂತ, ಕ್ಯಾರೆಟ್ ಎಲ್ಲ. ಯೂಶಲಿ ಮಕ್ಕಳು ಖಾಲಿ ಮ್ಯಾಗಿ ಇಷ್ಟಪಡ್ತಾರೆ, ಅದರಲ್ಲಿ ಬೇರೆ ಇಷ್ಟಪಡೋದಿಲ್ಲ. ಇದನ್ನು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಇದರಲ್ಲಿ ನೋಡಿ, ಕ್ಯಾರೆಟ್ ಉಂಟು, ಕ್ಯಾಬೇಜ್ ಉಂಟು, ಕ್ಯಾಪ್ಸಿಕಮ್ ಉಂಟು, ಕೊರಿಯಾಂಡರ್ ಲೀವ್ಸ್ ಉಂಟು, ಎಲ್ಲ ಹೈಜಿನಿಕ್. ಎಲ್ಲ ಹೈಜಿನಿಕ್. ನೋಡಿ, ಈಗ ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಯ್ತಂದ್ರೆ ಅದು ಸ್ವಲ್ಪ ಅದು ಕಾದಿದ್ದಂತ ಹೇಳಿ ಅರ್ಥ. ಇದು ಆನಿಯನ್ ಪಕೋಡ ಆದರೆ ಇಮಿಡಿಯೇಟ್ ಆಗುವಂಥದ್ದು, ಆದರೆ ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ. ವೆಜಿಟೇಬಲ್ಸ್ ಇರೋ ಕಾರಣ ಜಾಸ್ತಿ ಫ್ರೈ ಆಯ್ತು. ಇದು ಇನ್ಸ್ಟೆಂಟ್ ನೂಡಲ್ ಪಕೋಡ ರೆಡಿ ಆಗಿದೆ. ಸೊ ಕಲರ್ಫುಲ್ ಆಗಿದೆ, ಮಕ್ಕಳಂತೂ ಖಂಡಿತವಾಗಿ ಇಷ್ಟಪಡ್ತಾರೆ ಅಲ್ವಾ? ಟೇಸ್ಟ್ ನೋಡೋಣವಾ? ಎಸ್, ನೀವು ತಗೊಳ್ಳಿ. ಟೇಸ್ಟಿ ಆಗಿದೆ, ಮ್ಯಾಗಿ ಇದೆ, ಸೊ ವೆಜಿಟೇಬಲ್ಸ್ ಕೂಡ ಇದೆ. ಸೊ ಅಡುಗೆ ಬಾರದವ್ರು ಇದನ್ನು ಈಸಿಯಾಗಿ ಮಾಡ್ಬೋದಲ್ವಾ? ಸೊ ಈವ್ನಿಂಗ್ ಹೊತ್ತಲ್ಲಿ ಒಂದು ಬೆಸ್ಟ್ ಸ್ನ್ಯಾಕ್ ಅಂತ ಹೇಳ್ಬೋದು. ಸೊ ಆನಿಯನ್ ಪಕೋಡ ಆದರೆ ಇದ್ರ ಎದುರಿಗೆ ಏನೂ ಇಲ್ಲ ಅಂತ ಹೇಳ್ಬೋದು, ಬಿಕಾಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮಾಡಿಕೊಟ್ಟೋದಕ್ಕೆ. ತುಂಬಾ ಚೆನ್ನಾಗಿದೆ. ಸೊ ಇವರಂತೂ ನನಗೆ ಈಸಿಯಾಗಿ ಹೇಳಿಕೊಟ್ರು. ಸೊ ನೀವು ಕೂಡ ಕಲ್ತಿದ್ದೀರಿ ಅಂತ ಅಂದ್ಕೊಡ್ತೀನಿ. ಸೊ ಇದು ಹೇಗೆ ಮಾಡೋ ಅಂತ ಮತ್ತೊಮ್ಮೆ ನೋಡ್ಕೊಳ್ಬೇಕು. ಇನ್ಸ್ಟಂಟ್ ನೂಡಲ್ ಪಕೋಡ ತಯಾರಿಸುವ ವಿಧಾನ. ಮೊದಲು ನೂಡಲ್ಸನ್ನು ಬೇಯಿಸಿಟ್ಟುಕೊಳ್ಳಿ. ನಂತರ ಕ್ಯಾಬೇಜ್, ಕ್ಯಾರೆಟ್, ಈರುಳ್ಳಿ ದಂಟು, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, ಅರಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಗೂ ಬೇಯಿಸಿದ ನೂಡಲ್ಸ್ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಕಾಯಿಸಿಕೊಳ್ಳಿ. ಈಗ
ಬಿಸಿ ಬಿಸಿ ಇನ್ಸ್ಟಂಟ್ ನೂಡಲ್ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಹೇಗೆ ಅನಿಸ್ತಿದೆ ಪ್ರೋಗ್ರಾಮ್ ಬಂದು? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಸೊ ನಂಗಂತೂ ಈಸಿ ಡಿಶ್ ಹೇಳ್ಕೊಟ್ರಿ. ಸೊ ನಾನಂತೂ ಟ್ರೈ ಮಾಡಲೇಬೇಕು ಮನೆಗೆ ಹೋಗಿ. ಸೊ ವೀಕ್ಷಕರು ಕೂಡ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಸನ್ ಪ್ರೀಮಿಯಂ ಅವರ ವತಿಯಿಂದ ಒಂದು ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಇಂದ ಒಂದು ಕಿರುಕಾಣಿಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, 2 ಈಸಿಯಾದ ಡಿಶ್ ಮಾಡಿಕೊಟ್ರು. ಸೊ ನೀವಂತೂ ಕಲ್ತ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ. ಸೊ ನಾನಂತೂ ಟ್ರೈ ಮಾಡೇ ಮಾಡ್ತೀನಿ ಮನೆಯಲ್ಲಿ. ಸೊ ಮುಂದಿನ ಸಂಚಿಕೆಗಾಗಿ ನೀವು ಕಾಯ್ತಾ ಇರಬೇಕು. ಅಲ್ಲಿವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.